ಒಬ್ಬರ ಬಳಿ ಆಧಾರ್, ವೋಟರ್ ಐಡಿ, ಪ್ಯಾನ್ ಕಾರ್ಡ್ ಇವೆಲ್ಲ ಇದ್ದರೂ ಅವರು ಭಾರತೀಯ ಆಗುವುದಿಲ್ಲ ಎಂದು ಬಾಂಬೆ ಉಚ್ಚ ನ್ಯಾಯಾಲಯವು ಹೇಳಿತು. ಬಾಬು ಅಬ್ದುಲ್ ರವೂಫ್ ಸರ್ದಾರ್ ಪ್ರಕರಣದಲ್ಲಿ ಬಾಂಬೆ ಹೈಕೋರ್ಟ್ ಬಾಂಗ್ಲಾದೇಶದಿಂದ ಬಂದ ಈ ವ್ಯಕ್ತಿ 1955ರ ಭಾರತೀಯ ಪೌರತ್ವ ನಿಯಮದಂತೆ ಭಾರತೀಯ ಅಲ್ಲ ಎಂದು ಹೇಳಿತು. ನ್ಯಾಯಮೂರ್ತಿ ಅಮಿತ್ ಬೋರ್ಕರ್ ಅವರು ಹಾಗಾಗಿ ಅಬ್ದುಲ್ ರವೂಫ್ರಿಗೆ ಜಾಮೀನು ನೀಡಲಾಗುವುದು ಎಂದು ತೀರ್ಪು ನೀಡಿದರು. ಪಾಸ್ಪೋರ್ಟ್ ಮತ್ತು ವೀಸಾ ಅವಧಿ ಎಂದೋ ಮುಗಿದಿದ್ದರೂ ಕಳೆದ 1 ದಶಕದಿಂದ ಭಾರತದಲ್ಲಿ ವಾಸಿಸುತ್ತಿರುವ ಅಬ್ದುಲ್ ರವೂಫ್ ಹೊಂದಿರುವ ದಾಖಲೆ ನಂಬಿಕಾರ್ಹವಲ್ಲ ಎಂದು ನ್ಯಾಯಾಲಯ ಹೇಳಿತು. ನಾನಾ ಮಾರ್ಗದಿಂದ ಆಧಾರ್, ವೋಟರ್ ಐಡಿ, ಪ್ಯಾನ್ ಹೊಂದಿದ್ದರೂ ಇದನ್ನು ಭಾರತೀಯತೆಗೆ ದಾಖಲೆ ಎಂದು ಪರಿಗಣಿಸಲಾಗದು ಎಂದು ಕೋರ್ಟ್ ಹೇಳಿತು. ಭಾರತೀಯ ನ್ಯಾಯ ಸಂಹಿತೆಯಡಿ ಅಕ್ರಮ ನಿವಾಸಿ ಎಂದು ಆತನನ್ನು ಬಂಧಿಸಲಾಗಿತ್ತು. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮುಂಬೈ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.